ಹೊರ ರಾಜ್ಯದಿಂದ ಬಂದವರಿಗೆ ಕೊರೋನಾ ಸೋಂಕಿತ ವ್ಯಕ್ತಿಯ ಸಂಪರ್ಕ ಇರುವವರಿಗೆ ಕ್ವಾರಂಟೈನ್ ಸಾಮಾನ್ಯ. ಆದರೆ ಪ್ರಾಣಿ ಪಕ್ಷಿಗಳಿಗೆ ಕೂಡ ಕ್ವಾರಂಟೈನ್ ಮಾಡಲಾಗುತ್ತೆ ಅನ್ನೋದನ್ನ ಎಲ್ಲಾದರೂ ಕೇಳಿದ್ರಾ? ಇಲ್ಲ, ಕೇಳಿರೋದಕ್ಕೆ ಸಾಧ್ಯವೇ ಇಲ್ಲ. ವಿಶೇಷ ಏನು ಅಂದ್ರೆ ಇಲ್ಲೊಂದು ಕಡೆ ಪ್ರಾಣಿಗಳನ್ನ ಕ್ವಾರಂಟೈನ್ ಮಾಡುವುದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಹೌದು, ಕೊರೋನಾ ಯಾವಾಗ ವಕ್ಕರಿಸಿಕೊಂಡಿತೋ ಅಂದಿನಿಂದ ಕ್ವಾರಂಟೈನ್ ಎನ್ನುವ ಶಬ್ದ ಕೂಡ ಹೆಚ್ಚು ಪ್ರಚಲಿತಗೊಂಡಿತು. ಹೊರ ರಾಜ್ಯದಿಂದ ಬರುವವರಿಗೆ ಸೋಂಕಿತನ ಸಂಪರ್ಕ ಹೊಂದಿರುವ ವ್ಯಕ್ತಿಗಳ ಕೈ ಸೀಲ್ ಹಾಕಿ ಅಂಥವರನ್ನ ಕ್ವಾರಂಟೈನ್ ಮಾಡಲಾಗುತ್ತೆ. ಆದರೆ ಇಲ್ಲೊಂದು ಕಡೆ ಪ್ರಾಣಿ ಪಕ್ಷಿಗಳನ್ನ ಕೂಡ ಕ್ವಾರಂಟೈನ್ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದು ಎಲ್ಲಿ ಅಂದ್ರೆ ಮಂಗಳೂರಿನ ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಪಿಲಿಕುಳ ಮೃಗಾಲಯಕ್ಕೆ ಕರೆತರುವ ಪ್ರಾಣಿ ಪಕ್ಷಿ ಹಾವುಗಳನ್ನು ನೇರವಾಗಿ ಇತರ ಪ್ರಾಣಿಗಳ ಜೊತೆಗೆ ಬಿಡುವ ಬದಲು ನೇರವಾಗಿ ಕ್ವಾರಂಟೈನ್ ಕೇಂದ್ರಕ್ಕೆ ಬಿಡಲಾಗುತ್ತೆ. ಅಲ್ಲಿ ತಜ್ಞರ ವೈದ್ಯರ ಮಾರ್ಗದರ್ಶನದಲ್ಲಿ ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡಲಾಗುತ್ತೆ. 1 ರಿಂದ 2 ತಿಂಗಳ ಬಳಿಕ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೇ ಇದ್ರೆ ಇದನ್ನ ಇತರ ಪ್ರಾಣಿಗಳ ಜೊತೆಗೆ ಬಿಡಲಾಗುತ್ತೆ. ನಮ್ಮಲ್ಲಿ 1200ಕ್ಕಿಂತ ಮಿಕ್ಕಿದ ವಿವಿಧ ಜಾತಿಯ ಪ್ರಾಣಿಗಳು, ವಿಶೇಷವಾಗಿ ಪಶ್ಚಿಮ ಘಟ್ಟಕ್ಕೆ ಸೇರಿದಂಥ ಪ್ರಾಣಿಗಳನ್ನು ನಾವು ಇಲ್ಲಿ ಕ್ಯಾಪ್ಟಿನಲ್ಲಿ ಇಟ್ಟಿದ್ದೇವೆ. ಈಗ ನಮ್ಮದು 2 ತಿಂಗಳಿನಲ್ಲಿ ಕೋವಿಡಿಂದಾಗಿ ಮುಚ್ಚಿತ್ತು. ನಿನ್ನೆ ತಾನೇ ಇದನ್ನು ಪುನಃ ತೆರೆದಿದ್ದೇವೆ ಸಾರ್ವಜನಿಕರಿಗೆ. ಸಾರ್ವಜನಿಕ ತೆರೆಯುವಾಗ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ, ನಿಯಮ ಪ್ರಕಾರ ಥರ್ಮಲ್ ಸ್ಕ್ಯಾನಿಂಗ್ ಅಥವಾ ಸ್ಯಾನಿಟೈಸೇಷನ್ ಇದನ್ನೆಲ್ಲ ಮಾಡಿ ಒಳಗೆ ಬಿಡ್ತಿದ್ದೇವೆ. ಅದು ಹೇಗೆ ಇದು ಪ್ರೋಟೋಕಾಲ್ ಉಂಟು ಅದೇ ರೀತಿ ಮಾಡ್ತಾಯಿದ್ದೇವೆ. ಮತ್ತು ಇಲ್ಲಿ ಪ್ರಾಣಿಗಳನ್ನು ನಾವು ನಮ್ಮದು ಕಾಡಿನಿಂದ ತರುವಂಥದ್ದಲ್ಲ, ನಮ್ಮಲ್ಲಿ ಇರುವ ಸರ್ಪ್ಲಸ್ ಪ್ರಾಣಿಗಳು, ಹೆಚ್ಚುವರಿ ಪ್ರಾಣಿಗಳನ್ನು ನಾವು ಬೇರೆ ಝೂಗಳಿಗೆ ಕಳಿಸಿ ಅಲ್ಲಿಯ ಹೆಚ್ಚುವರಿ ಪ್ರಾಣಿಗಳು ನಮಗೆ ಬೇಕಾದ್ದನ್ನು ತರಿಸುವಂಥದ್ದು. ಇದಕ್ಕೆ ನಾವು ಅದು ಕೇಂದ್ರ ಝೂ ಪ್ರಾಧಿಕಾರದ ಅದಕ್ಕೆ ಅಪ್ಪಣೆ ಬೇಕಾಗ್ತದೆ. ಅವರು ಅಪ್ರೂವ್ ಮಾಡಿದ ಕೂಡಲೇ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ನಾವು ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೆ ಮಾಡ್ತಾಯಿದ್ದೀವಿ. ಕ್ವಾರಂಟೈನ್ ಅನ್ನುವುದು ಪ್ರಾಣಿಗಳ ಆರೋಗ್ಯದ ದೃಷ್ಟಿಯಿಂದ ಹಿಂದಿನಿಂದಲೂ ಇತ್ತು. ಅದಕ್ಕೂ ಕೋವಿಡ್ಗೂ ಅಷ್ಟಾಗಿ ಸಂಬಂಧ ಇಲ್ಲ. ಆದರೂ ಈ ಬಾರಿ ಮೃಗಾಲಯದಲ್ಲಿ ಹೆಚ್ಚು ಜಾಗ್ರತೆ ವಹಿಸಲಾಗ್ತಾ ಇದೆ. ಅಲ್ಲದೆ ಈ ಬಾರಿ 30ರಷ್ಟು ಕ್ವಾರಂಟೈನ್ ರೂಮ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.